ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯನ್ನ ನಾಯಿಗೆ ಹೋಲಿಸಿದ್ದಾರೆ ಎಂದು ಆರೋಪಿಸಿ ಪುತ್ತೂರು ಬಿಜೆಪಿ ಘಟಕ ಇವರ ವಿರುದ್ಧ ಪುತ್ತೂರು ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದೆ. ಅಶೋಕ್ ಕುಮಾರ್ ರೈ ವಿವಾದಿತ ಹೇಳಿಕೆಗೆ ಬಿಜೆಪಿ ಕೆಂಡಾಮಂಡಲವಾಗಿರೋದು ಮಾತ್ರವಲ್ಲ, ದಲಿತ ಸಂಘಟನೆಯು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಉಪ್ಪಿನಂಗಡಿಯಲ್ಲಿ ನಡೆದಿದ್ದ ಬಿಜೆಪಿ ಪಾದಯಾತ್ರೆಯಲ್ಲಿ ಭಾಷಣ ಮಾಡಿದ್ದ ಛಲವಾದಿ ನಾರಾಯಣಸ್ವಾಮಿ ಅಶೋಕ್ ರೈ ಅವರ ಸುಳ್ಳು ಯೋಜನೆಗಳನ್ನು ಜನರ ಮುಂದಿಡುತ್ತೇನೆ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ಆಗಿ ಮಾಧ್ಯಮಕ್ಕೆ ಹೇಳಿಕೆ ಕೊಡುವ ವೇಳೆ ಅಶೋಕ್ ಕುಮಾರ್ ರೈ ಛಲವಾದಿಯನ್ನ ನಾಯಿ ಎಂಬ ಪದವನ್ನ ಬಳಸಿ ವಿವಾದಿತ ಮಾತುಗಳನ್ನಾಡಿದ್ದಾರೆ ಎಂಬ ಗಂಭೀರವಾದ ಆರೋಪ ಕೇಳು ಬಂದಿದೆ. ಅತ್ಯಂತ ಕೀಳು ಪದಗಳಲ್ಲಿ ಏಕವಚನದಲ್ಲಿ ನಿಂದಿಸಿದ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಕೂಡಲೇ ಅಶೋಕ್ ಕುಮಾರ್ ರೈ ಕ್ಷಮೆಯಾಚಿಸಲು ಬಿಜೆಪಿ ಕೂಡ ಪಟ್ಟು ಹಿಡಿದಿದೆ. ವಿರೋಧ ಪಕ್ಷದ ನಾಯಕರ ಬಗ್ಗೆ ಯಾವ ರೀತಿ ಭಾಷೆಯನ್ನ ಪ್ರಯೋಗ ಮಾಡಿದರು ಇವರು, ಅವರೇ ಹೇಳಿದ್ದು. ಇಲ್ಲಿಗೆ ಈ ಕ್ಷೇತ್ರಕ್ಕೆ ಈ ಜಾಗಕ್ಕೆ ನೀವು ಬರುವಾಗ ನೀವು ಚಪ್ಪಲಿಯನ್ನ ಬಿಟ್ಟು ಇಲ್ಲಿಗೆ ನೀವು ಬರಬೇಕಂತ ಹೇಳಿದವರು ಅದೇ ಜಾಗದಲ್ಲಿ ನಿಂತು ರಾಜ್ಯಕ್ಕೆ ಮಾತಾಡಿದರು. ಅವರು ಹೇಳಿದ ಮಾತೆ ಅವರಿಗೆ ಮರೆತೋಗಿದೆ. ಯಾವ ಜಾಗದಲ್ಲಿ ರಾಜ್ಯಕ್ಕೆ ಮಾತಾಡಬಾರ್ದು ಅಂತ ಅವರೇ ಹೇಳಿದ್ದು. ಬಟ್ ಅದೇ ಜಾಗದಲ್ಲಿ ಅವರು ನಿನ್ನೆ ರಾಜ್ಯಕ್ಕೆ ಮಾತಾಡಿದರು. ಆದರೆ ಶಬ್ದ ಪ್ರಯೋಗ ಹೇಗಿತ್ತು ಅವ್ರದ್ದು? ಇದನ್ನ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಖಂಡಿಸ್ತೇವೆ. ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳು ಈ ರೀತಿಯ ಕೆಟ್ಟ ಪದಗಳ ಪ್ರಯೋಗದಿಂದಾಗಿ ಗೋಡೆಯ ಬಣ್ಣ ಮಸಿ ನುಂಗಿದಾಗೆ ಆಗ್ತಾ ಇದೆ. ನಿಮ್ಮ ವರ್ತನೆಯನ್ನು ನೀವು ಬದಲಿಸಿಕೊಳ್ಬೇಕು. ಇದು ಜನ ಬಯಸುವಂಥದ್ದು. ನಿಮ್ಮ ವರ್ತನೆಯನ್ನು ನೀವು ಬದಲಿಸಿಕೊಳ್ಳಿ. ಈ ಭಾಗದ ಕಾಂಗ್ರೆಸ್ನ ಶಾಸಕರ ಮಾತಿನ ಒಂದು ರೀತಿಯನ್ನು ಗಮನಿಸುವಾಗ ಅನೇಕ ಘಟನೆಗಳು ಕಳೆದ 2.5 ವರ್ಷದಿಂದ ನಾವು ಕಂಡಿದ್ದೇವೆ. ಯಾವ ರೀತಿಯ ಮಾತಿನ ಶೈಲಿ, ಅದರೊಟ್ಟಿಗೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡುವಂಥದ್ದು. ನಮ್ಮೊಟ್ಟಿಗೆ ಇಲ್ಲಿಯ ಸಂಬಂಧವನ್ನು ನೀವು ಹಾಳು ಮಾಡಲಿಕ್ಕೆ ಇಲ್ಲಿ ಬರಬೇಡಿ. ಇವರೊಟ್ಟಿಗೆ ಯಾರಂಥವರು ಸಂಬಂಧ ಬಿಜೆಪಿ ಅವರು ಇಟ್ಕೊಂಡಿದ್ರೆ ಇವರು ಹೇಳಿ ಇವರು ನಾವು ಬಿಜೆಪಿ ಅಂದರೆ ಬಿಜೆಪಿ, ಅದರಲ್ಲಿ ಯಾವುದು ಸಂಬಂಧ ಉಳಿದುಕೊಳ್ಳಿ ರಾಜ್ಯದಲ್ಲಿ ಯಾವ ರೀತಿ ಇರಬೇಕು ಅದನ್ನೇ ನಾವು ಬಯಸ್ಕೊಂಡು ಕೆಲಸ ಮಾಡುವವರು. ಸುಮ್ಮನೆ ಅಲ್ಲಿಂದ ಬಂದಂಥ ಒಬ್ಬ ನಮ್ಮ ನೇತಾರರಿಗೆ ಈ ರೀತಿ ಒಂದು ಅವಮಾನಕರ ರೀತಿಯಲ್ಲಿ ಮಾತಾಡುವಂಥದ್ದನ್ನು ಬಿಜೆಪಿ ಯಾವತ್ತೂ ಸಹಿಸಿಕೊಳ್ಳಿ ಸಾಧ್ಯವೇ ಇಲ್ಲ. ಅದು ಕೂಡ ಪವಿತ್ರವಾದ ಒಂದು ದೇವರ ಸಾನ್ನಿಧ್ಯದಲ್ಲಿ ಅವರು ಮಾತಾಡಿದ ರೀತಿ, ಯಾವ ವ್ಯಕ್ತಿಯನ್ನು ಯಾವ ಒಂದು ಪ್ರಾಣಿಗೆ ಹೋಲಿಸಿದ್ರು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ. ಇನ್ನೊಂದು ಮಾತನ್ನೆಲ್ಲ ಉಲ್ಲೇಖ ಮಾಡಿದರು, ನರ್ಸನ್ನ ಥರ ಅಂತ. ನರ್ಸನ್ನ ಅಂದರೆ ನಿಮಗೆಲ್ಲರಿಗೂ ಗೊತ್ತಲ್ಲ. ಅವರು ಮನೆಗೆ ಬಂದಾಗ ಒಂದಷ್ಟು ಗೌರವ ಕೊಟ್ಟು ಅವರನ್ನು ನಮ್ಮ ಮನೆಗೆ ಬರಬೇಕು ಅನ್ನೋದು ಅಪೇಕ್ಷೆ ಇಟ್ಟುಕೊಂಡಂಥ ಧರ್ಮ ನಮ್ಮದು. ಅಂಥವರನ್ನು ಹೀಯಾಳಿಸುವ ರೀತಿಯಲ್ಲಿ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಪುತ್ತೂರಿನ ಜನತೆ ಇದನ್ನು ಗಮನಿಸ್ತಾರೆ. ಮುಂದಿನ ದಿವಸಗಳಲ್ಲಿ ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ತಗೊಳ್ತೇವೆ. ನಮ್ಮೊಳಗೆ ಉಳಿ ಉಂಟು ಅಂತ ಕೆಲಸವನ್ನು ದಯವಿಟ್ಟು ಈ ಶಾಸಕರಿಗೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ. ಪುತ್ತೂರಿನ ಶಾಸಕರಲ್ಲಿ ನಾನು ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದೆ. ಈ ಒಂದು ಗೌರವವನ್ನು ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬ SC ಪರಿಶಿಷ್ಟ ಜಾತಿಯ ಒಂದು ಸಮುದಾಯಕ್ಕೆ ಸೇರಿದಂಥ ಒಬ್ಬ ಪಕ್ಷತ್ತಿನ ಒಬ್ಬ ನಾಯಕ ಬಂದಾಗ ಈ ರೀತಿಯ ಒಂದು ಪ್ರಾಣಿಗೆ ಹೋಲಿಸಿ ಒಂದು ನಾಯಿ ಎನ್ನುವ ಶಬ್ದದಿಂದ ಮಾತನಾಡಿದ್ದಾರೆ. ಇದು ನಮ್ಮ ಪರಿಶಿಷ್ಟ ಸಮುದಾಯಕ್ಕೆ ಇದು ಈ ಮಾತು ಸಲ್ಲದು. ಯಾಕೆ ಅಂತ ಹೇಳಿದರೆ, ಇವತ್ತು ಅವರ ರಾಜಕೀಯ ವಿಷಯದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿದೆ, ಅವರ ಮಾತಿನ ವಿಷಯದಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟದನ್ನು ಮಾತಾಡ್ಕೊಳ್ಬೋದು. ಆದರೆ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟದ್ದು ಇಡೀ ಪರಿಶಿಷ್ಟ ಜಾತಿಗೆ ಅದು ಅನ್ವಯ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಇದೇ ಮಾತನ್ನು ಬಿಜೆಪಿಯವರು ಯಾರಾದರೂ ಒಬ್ಬರು ಹೇಳಿದಿದ್ರೆ ಇವತ್ತು ಇಡೀ ಸಮಾಜದಲ್ಲಿ ಯಾವ ರೀತಿ ಹರಡ್ತಿತ್ತು ಅನ್ನೋದಕ್ಕೆ ನಾವು ಮರುದಿವಸ ನಾವು ಪೇಪರಲ್ಲಿ ಯಾವ ರೀತಿ ನೋಡ್ತಿದ್ದೇವೆ ಅಂತ ಹೇಳಿದರೆ ಅದು ನೋಡಲಿಕ್ಕೆ ತೀರದು ಆ ರೀತಿ ಆಗ್ತಾಯಿತ್ತು. ಇದನ್ನು ಅವರು ಯಾವ ರೀತಿಯ ಸ್ಪಷ್ಟನೆ ಕೊಡ್ಬೋದು. ಅದೇ ಈ ಮಾತಿಗೆ ಒಂದು ಪರಿಶಿಷ್ಟ ಜಾತಿಯ ಒಂದು ವಿಧಾನ ಪರಿಷತ್ ಸದಸ್ಯರನ್ನು ಈ ರೀತಿ ನಿಂದಿಸಿದ್ದು ಇಡೀ ಸಮುದಾಯಕ್ಕೆ ಅದು ನೋವಾಗಿದೆ.